ಸಾರಿ ಸಾರಿ ಹೇಳಿದರು ನನ್ನವರು. ದಾಕ್ಷಾಯಿಣಿ ಹೋಗಬೇಡ, ಹೋದರೆ ಅವಮಾನ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಎಂದು ನನ್ನವರು ಹೇಳಿದರು. ಅವರ ಮಾತನ್ನು ಧಿಕ್ಕರಿಸಿ ಇಲ್ಲಿಯವರೆಗಾಗಿ ಬಂದ. ಆಗಬೇಕಿತ್ತು, ನನಗಿಷ್ಟ ಆಗಬೇಕಿತ್ತು. ಏನಂದೆ ಏನಂದೆ? ನನ್ನವರು ಏನು ಅಂತ ಕೇಳ್ತಾ ಇದ್ದೀಯ? ಅಂತಕನಿಗೆ ಅಂತಕ, ಕಾಲಾಂತಕ. ನನ್ನವರಾದಂತಹ ಪರಶಿವನಲ್ಲಿ ವೈರತ್ವವನ್ನು ಕಟ್ಟಿಕೊಳ್ತೀಯ ಅಂತ ಆದರೆ ಪ್ರಪಂಚದಲ್ಲಿ ಯಾರು ನಿನ್ನನ್ನು ರಕ್ಷಿಸುವವರಿದ್ದಾರೆ? ದಕ್ಷ. ಏನು ಕೈ ತಟ್ಟಿ ನಗುತ್ತೀರಾ? ನೀವೆಲ್ಲರೂ ಕೈ ತಟ್ಟಿ ನಗುತ್ತೀರಾ? ನಗಿ ನಗಿ. ಕೈ ತಟ್ಟಿದಂತಹ ಆ ನಿಮ್ಮ ಕೆಟ್ಟ ಕರಗಳನ್ನ ನನ್ನವರು ಕತ್ತರಿಸಿ ಯಾರು ಜಾಗ್ರತೆ ಜತನ. ಧಗಧಗಿಸುತ್ತಾ ಇರುವಂತಹ ಈ ಯಜ್ಞಕುಂಡಕ್ಕೆ ನನ್ನ ದೇಹವನ್ನು ಅರ್ಪಿಸಿ. ಏನಂದೆ? ನಿನ್ನ ಅಗ್ನಿ, ನಿನ್ನ ಅಗ್ನಿ. ನೀನು ಕೊಡುತ್ತಾ ಇರುವಂತಹ ಎಂಜಲಿಗೆ ತನ್ನ 7 ನಾಲಿಗೆಗಳನ್ನು ಚಾಚಿ ದೇಹಿ ದೇಹಿ ಎಂದು ಕೇಳುವಂತಹ ಈ ಅಗ್ನಿಗೆ ನನ್ನನ್ನು ಮುಟ್ಟುವ ಯೋಗ್ಯತೆ ಉಂಟೇನೋ ಉಂಟೇನೋ? ತುಂಬ ಚಿಕ್ಕ ಏಜಿಂದ ನಾನು ಯಕ್ಷಗಾನದ ವಾತಾವರಣದಲ್ಲೇ ಬೆಳ್ಕೊಂಡು ಬಂದವಳು. ಯಕ್ಷಗಾನದ ಒಳಗೆ ಹೊರಗೆ. ನಾನೇನು ಪಂಡಿತೆ ಪ್ರಾಜ್ಞಳು ಅಂತ ಅಲ್ಲ, ಆದರೆ ನೋಡ್ಕೊಂಡು ಬೆಳೆದವಳಾಗಿದ್ದರಿಂದ ಸಹಜವಾಗಿ ಅದರ ಒಳಗೆ ಹೊರಗೆ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಸೆಳೆತ ಹುಟ್ಟೋದಿರ್ಬೋದು, ಅದರಲ್ಲಿರುವ ನ್ಯೂನತೆಗಳಿರ್ಬೋದು, ಎರಡೂ ನಮಗೆ ತುಂಬ ಹತ್ರದಿಂದ ಕಾಣ್ತಾ ಬರುತ್ತೆ. ಆದ್ದರಿಂದ ಈಗ ಏನೇ ಆಗಲಿ, ಉದಾಹರಣೆಗೆ ನಾವು ನಮ್ಮ ಮನೆಯಲ್ಲಿ ಬೆಳೀತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾವ ದೋಷಗಳಿಲ್ಲ ಅಂತಲ್ಲ, ಆದರೂ ನಮಗೆ ನಮ್ಮ ಮನೆ ಅಂದರೆ ತುಂಬ ಪ್ರೀತಿ ಇರುತ್ತೆ. ಹಾಗೆಯೇ ಯಕ್ಷಗಾನ ಕೂಡ. ಎಲ್ಲ ಫೀಲ್ಡಾಗಿ ಯಕ್ಷಗಾನದಲ್ಲೂ ದೋಷಗಳನ್ನು ನಾವು ನೋಡ್ತಾ ಬರ್ತೀವಿ, ಅಥವಾ ತುಂಬ ಅದ್ಭುತವಾದದ್ದನ್ನು ನಾನು ನೋಡ್ತಾ ಬಂದಿದ್ದೀನಿ. ನನ್ನನ್ನು ತುಂಬ ಸೆಳೀತು ಯಕ್ಷಗಾನ. ಯಾಕಂದರೆ ನನ್ನ ಅಪ್ಪ ಯಕ್ಷಗಾನ ಕಲಾವಿದರು ಒಂದು. ಇನ್ನೊಂದು, ನನ್ನ ಮನೆತನದಲ್ಲಿ ತುಂಬ ಜನ ಅಂದರೆ ನನ್ನ ಅಪ್ಪನ ಅಜ್ಜ ರಾಮ ಹೆಗಡೆ ಲಕ್ಷ್ಮಣ ಹೆಗಡೆ ಅಂತ ಅವಳಿ ಮಕ್ಕಳು, ಅವರು ತುಂಬ ಹೆಸರುವಾಸಿಯಾದವರು ಆಗಿನ ಕಾಲದಲ್ಲಿ. ಆಮೇಲೆ ನನ್ನ ಮಾವ ಪ್ರಸನ್ನ ಭಟ್ ಅವರು ಭಾಗವತರು. ನನ್ನ ಅಜ್ಜ ಅವರು ಕೂಡ ತಾಳಮದ್ದಲೆ ಅರ್ಥಧಾರಿ ವೇಷವನ್ನು ಮಾಡ್ತಿದ್ರು. ಹೀಗೆ ತುಂಬ ನನ್ನ ಬದುಕಿನಲ್ಲಿ ಸಿಕ್ಕಿದ್ದು ಯಕ್ಷಗಾನೀಯ ವಾತಾವರಣ. ಖಂಡಿತವಾಗಿ ಖಂಡಿತವಾಗಿ. ಇವತ್ತು ನನ್ನ ಅಪ್ಪ ಕಟ್ಟುವಂಥ ಕಿರೀಟ ಅದಕ್ಕೆ 100 ವರ್ಷದ ಮೇಲಾಗಿದೆ. ಆ ಕಿರೀಟಕ್ಕೆ ನನ್ನ ಅಪ್ಪನಿಗೆ ಅವರ ಅಜ್ಜನಿಂದ ಬಳುವಳಿಯಾಗಿ ಸಿಕ್ಕಿದ್ದು. ಅವರ ಅಜ್ಜನಿಗೆ ಮತ್ತೊಬ್ಬರು ಅತ್ಯಂತ ವಯಸ್ಸಾದಂಥ ಹಿರಿಯರು ಕೊಟ್ಟಿದ್ದಂತೆ ಅದನ್ನು. ಹೌದೌದು. ಅಂದರೆ ಆ ಕಿರೀಟಕ್ಕೆ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ. ಹೀಗೆ ಬೆಳೀತಾ ಬಂದಿದ್ದು ಯಕ್ಷಗಾನ ಮತ್ತು ಯಕ್ಷಗಾನ ರಂಗ. ಅದು ನನಗೊಂಥರ ಸ್ವರ್ಗ. ಅದೊಂಥರ ಸೆಳೀತು ನನ್ನನ್ನು. ಎಷ್ಟರ ಮಟ್ಟಿಗೆ ಅದು ಸೆಳೀತು ಅಂತಂದರೆ ಅದರಿಂದ ನನಗೆ ಹೊರಗೆ ಬರಲಿಕ್ಕೆ ಆಗಲ್ಲ. ನನ್ನ ಅವಿಭಾಜ್ಯ ಅಂಗವೇ ಆಯ್ತು ಅದು. ಹೀಗೆ ಯಕ್ಷಗಾನದ ವಾತಾವರಣದಲ್ಲಿ ಬೆಳೀತಾ ಇದ್ದವಳು. ಹಾಗಂತ ಯಾವತ್ತೂ ನಾನು ಯಕ್ಷಗಾನ ಪಾತ್ರಧಾರಿ ಆಗ್ತೇನೆ ಅನ್ನೋ ಕನಸು ಮನಸ್ಸಲ್ಲೂ ಅಂದ್ಕೊಂಡವಳಲ್ಲ. ಚಿಕ್ಕವಳಿದ್ದಾಗ ನೋಡೋದು ಅಂದರೆ ಇಷ್ಟ, ಯಕ್ಷಗಾನ ವೇಷಭೂಷಣಗಳು ಅಂದರೆ ಇಷ್ಟ, ಕೈಯಲ್ಲಿ ಹಿಡ್ಕೊಳ್ಳೋ ಬಿಲ್ಲು ಬಾಣ ಅಂದರೆ ಇಷ್ಟ, ಯಕ್ಷಗಾನ ಕಲಾವಿದರನ್ನು ನೋಡೋದು ಅಂದರೆ ಇಷ್ಟ. ಒಟ್ಟಿನಲ್ಲಿ ಅದೆಲ್ಲವೂ ಇಷ್ಟ ಆಯಿತು ನನಗೆ. ನನ್ನ ಅಮ್ಮ ಗರ್ಭಿಣಿಯಾದಾಗಲೂ ಕರ್ಕೊಂಡು ಹೋಗಿದ್ದಾರೆ. ಬಹುಶಃ ಅದು ಅಲ್ಲಿಂದಲೇ ಅಷ್ಟು ಹುಚ್ಚು ಪ್ರಾರಂಭ ಆಯಿತು ಏನೋ. ಒಟ್ಟಿನಲ್ಲಿ ಅದೇ ತುಂಬ ಚಿಕ್ಕವಳಿರುವಾಗಿದ್ಲೇ ಅದು ಪ್ರಾರಂಭ ಆಗಿದ್ದದೆಲ್ಲ. ಒಂದು 4.5 5 ವರ್ಷ ಇರ್ಬೋದು. ಉಡುಪಿಯ ರಾಜಾಂಗಣದಲ್ಲಿ ಪ್ರಥಮ ವೇಷ ನಂದು. ಬಾಲಚಂದ್ರಹಾಸ ಅಂದರೆ ದುಷ್ಟಬುದ್ಧಿ ಪ್ರಸಂಗ, ಚಂದ್ರಹಾಸ ಚರಿತ್ರೆ ಅಂತ ಪ್ರಸಂಗದಲ್ಲಿ ಬಾಲಚಂದ್ರಹಾಸನಾಗಿ ಅಭಿನಯ ಮಾಡಿದ್ದೆ. ಅದು ನನ್ನ ಯೋಗಕ್ಕೆ ಕೆರೆಮನೆ ಮಹಾಬಲಗಡೆ ಅವರು ಈಗ ದಿವಂಗತರಾಗಿದ್ದಾರೆ. ಅಂಥ ಹಿರಿಯ ಕಲಾವಿದರೊಟ್ಟಿಗೆ ನನ್ನ ಅಪ್ಪ ತುಂಬ ಮೆಚ್ಚುವಂಥ ಪ್ರೀತಿಸುವಂಥ ಕಲಾವಿದವರು. ಅವರೊಟ್ಟಿಗೆ ನನಗೊಂದು ರಂಗವನ್ನು ಶೇರ್ ಮಾಡುವಂಥ ಭಾಗ್ಯ ಸಿಕ್ತು. ಆಗ ಅದು ಗೊತ್ತಿಲ್ಲ, ಆಗ ಬರೀ ಭಯ ಅನ್ನೋ ಭಾವ ಮಾತ್ರ. ಚಿಕ್ಕವಳಲ್ವಾ,
ಈಗ ಅನ್ನಿಸ್ತಾ ಇದೆ, ಅಪ್ಪ ಎಂಥ ಪುಣ್ಯ ಮಾಡಿದ್ದೆ ನಾನು, ಅಂಥವ್ರೊಟ್ಟಿಗೆ ಫಸ್ಟ್ ವೇಷ ಮಾಡ್ಲಿಕ್ಕೆ ಸಿಕ್ತಲ್ಲ ಅಂತ ಈಗ ಅನಿಸ್ತದೆ. ಸುಮ್ಮನೆ ಕುಣಿತಾ ಇರೋದು, ಇಲ್ಲ ಯಕ್ಷಗಾನ ಪದ್ಯಗಳನ್ನು ಗುಣುಕ್ತಾ ಇರೋದು, ಇಲ್ಲ ಅಪ್ಪನ ಹತ್ರ ಬಂದು ಯಾವ್ದಾದ್ರು ಒಂದು ಪ್ರಸಂಗವನ್ನು ನೋಡ್ಕೊಂಡು ಬಂದು, ಅಪ್ಪ ಇದು ಹಿಂಗೆ ಅಲ್ವಾ ನೀವು ಹೇಳಿದ್ದು, ಇದು ಹಿಂಗೆ ಅಲ್ವಾ ಅವ್ರು ಮಾಡಿದ್ದು ಅಂತ ಮಾಡಿ ತೋರಿಸೋದು. ಮತ್ತು ಮೇಕಪ್ ಬಗ್ಗೆನೂ ತುಂಬ ಆಸಕ್ತಿ, ಯಕ್ಷಗಾನ ಮೇಕಪ್ಪು ತುಂಬ ಮೊದಲಿಂದಲೇ ನಾನು ಪ್ರಾರಂಭ ಮಾಡಿದೆ. ಮೇಕಪ್ ಮನೆಯಲ್ಲೂ ಅಷ್ಟೇ, ಟವೆಲನ್ನು ತಲೆಗೆ ಸುತ್ಕೊಳ್ಳೋದು, ಅದನ್ನು ಮುಂಡಾಸತ್ತರ ಕಟ್ಕೊಳ್ಳೋದು, ಏನಿದೆ ಆ ಲಾಲ್ಗಂಧ ಅಂತ ಒಂದು ಬರ್ತಿತ್ತು, ಅದನ್ನೇ ಇಟ್ಕೊಂಡು ಮೇಕಪ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಅಂದರೆ ಇದು ಪ್ರತಿಯೊಂದು ಯಕ್ಷಗಾನದ ಅಂಗಗಳು ನನ್ನನ್ನು ತುಂಬ ಆಕರ್ಷಿಸುತ್ತಾಗ. ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ಶಿಕ್ಷಣವನ್ನು ಬಿಟ್ಟು ಈ ಕಲ್ಚರಲ್ ವಿಭಾಗಗಳಿಗೆ, ನೃತ್ಯವೋ ಸಂಗೀತವೋ ಅಥವಾ ಸ್ಪೋರ್ಟ್ಸ್ ಇದು ಯಾವುದಾದ್ರು ವಿಭಾಗಕ್ಕೆ ಹೋದರೆ ಅವರ ಎಜುಕೇಷನ್ನಲ್ಲಿ ಹಿಂದೆ ಬೀಳ್ತಾರೆ ಅಂತ ಪಾಪ ತುಂಬ ಪೇರೆಂಟ್ಸ್ ಅಂದ್ಕೊಂಡವ್ರು ಇರ್ತಾರೆ. ಆದರೆ ಅದು ಶುದ್ಧ ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ನಾನು ಶಾಲೆಗೆ ಹೋಗಿದ್ದಕ್ಕಿಂತ ಹೊರಗಡೆ ಕಾಂಪಿಟೇಷನ್ನು ಪ್ರೋಗ್ರಾಮು ಅಂತ ತಿರುಗಿದ್ದೇ ಹೆಚ್ಚಾಗಿತ್ತು. ಹಾಗಂತ ಎಲ್ಲೂ ನನ್ನ ಅಂಕಗಳು ಕಡಿಮೆ ಆಗಿದ್ದಿಲ್ಲ. ಇದರ ಅರ್ಥ ಎಲ್ಲರೂ ರಜೆ ಹಾಕಬೇಕು ಅಂತ ಅಲ್ಲ, ಮತ್ತು ನನ್ನ ಅನುಭವ ಹಾಗೆ. ಆದ್ದರಿಂದ 1ರಿಂದ 10ನೇ ತರಗತಿಯವರೆಗೆ ನಾನು ಸೇವಾ ಸಂಗಮ ವಿದ್ಯಾಕೇಂದ್ರ ಶಾಲೆ ತೆಕ್ಕಟ್ಟೆ ಇಲ್ಲಿ ನಾನು ಮಾಡಿದ್ದು. ನಂತರ PUC ಶಿಕ್ಷಣವನ್ನು ಇದರಲ್ಲಿ ಮಂಗಳೂರಲ್ಲಿ ಮಾಡ್ತೀನಿ. ನಂತರ ಡಿಗ್ರಿ ಮತ್ತು ಮಾಸ್ಟರ್ಸನ್ನು ಆಳ್ವಾಸ್ ಕಾಲೇಜ್ನಲ್ಲಿ ಪೂರೈಸ್ತೀನಿ. ಎಲ್ಲೂ ನನಗೆ ಯಕ್ಷಗಾನದಿಂದ ನನ್ನ ವಿದ್ಯಾಭ್ಯಾಸಕ್ಕೆ ತೊಡಕಾಗಿದ್ದಿಲ್ಲ. ಪ್ರತಿ ಪ್ರಸಂಗದಲ್ಲೂ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ ಇರುತ್ತೆ, ಬಟ್ ನಮ್ಮ ರಿಯಲ್ ಲೈಫಲ್ಲಿ ನಾವು ಒಂದೇ ಕ್ಯಾರೆಕ್ಟರ್. ನಮ್ಮ ಗಳಿಗೆಗೆ ಬೇಕಾದಾಗೆ ನಾವು ಅದನ್ನ ಬದಲು ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೆ ಯಾವುದೋ ಒಂದು ಕ್ಯಾರೆಕ್ಟರ್ ನಾವು ಇದನ್ನು ಮಾಡಬೇಕು ಅಂತ ಆಸೆ ಇರುತ್ತೆ, ಅದನ್ನು ರಿಯಲ್ ಲೈಫಲ್ಲಿ ಮಾಡಲಿಕ್ಕಾಗಲ್ಲ. ಮಾಡಲಿಕ್ಕಾಗೋದು ಯಾವಾಗ? ಅದನ್ನು ರಂಗ ಹತ್ತಿದಾಗ ಮಾತ್ರ. ನಾನು ಅಂಬೆಯ ಪಾತ್ರವನ್ನು ನೋಡಿ ತುಂಬ ಇನ್ಸ್ಪೈರ್ ಆಗ್ತೀನಿ. ಅಂದರೆ ಇನ್ಸ್ಪೈರ್ ಅಂದರೆ ನಂಗೆ ಮರುಕ ಹುಟ್ಟತ್ತೆ ಅವಳ ಪರಿಸ್ಥಿತಿಯನ್ನು ನೋಡಿ. ಇದನ್ನು ನಾನು ಸುಮ್ಮನೆ ಹೀಗೆ ರಿಯಲ್ಲಾಗಿ ನಾನು ಅದು ಮಾಡಲಿಕ್ಕಾಗತ್ತೆ? ಇಲ್ಲ, ರಂಗವನ್ನೇ ಹತ್ತಬೇಕು, ವೇಷ ಮಾಡಿಕೊಂಡೇ ಹೋಗಬೇಕು. ಹಾಗೆ ಕೃಷ್ಣ ಆಗಬೇಕು ನನಗೆ, ಸೇಮ್ ಟೈಮ್ ಅರ್ಜುನ ಆಗಬೇಕು, ರಾವಣ ಆಗಬೇಕು. ಇದು ಎಲ್ಲದೂ ಆಗೋದು ಯಾವಾಗ? ಆ ಪ್ರಸಂಗಗಳ ಬಗ್ಗೆ ನನಗೆ ಅಧ್ಯಯನವನ್ನು ಪ್ರಾರಂಭ ಮಾಡೋದು ಯಾವಾಗ? ನಾನು ಈ ಪಾತ್ರಗಳಿಂದ ಆಕರ್ಷಿತ ಆದಾಗ ಪ್ರಸಂಗದಲ್ಲಿ ಆಸಕ್ತಿ ಹುಟ್ಟತ್ತೆ. ಪ್ರಸಂಗದಲ್ಲಿ ಆಸಕ್ತಿ ಹುಟ್ಟಿದಾಗ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಮೂಲ ಕಾರಣ ಯಕ್ಷಗಾನವನ್ನು ನೋಡುವುದೇ ಆಗಿರುತ್ತೆ. ಒಂದು ವೇಷವನ್ನು ನೋಡಿದಾಗ ವಾವ್, ಈ ಥರದ್ದೊಂದು ನಾನು ವೇಷ ಹಾಕಬೇಕು, ಇವರಾಗೊಂದು ಮಾಡಬೇಕು ಅಂತ ಸಹಜವಾದ ಭಾವನೆ ಅದು, ಮತ್ತಿನ್ನೇನೂ ಇಲ್ಲ ಅದರಲ್ಲಿ. ನಾನು ಆಳ್ವಾಸ್ಗೆ ಹೋಗಬೇಕು ಅಂತ 10th ಮುಗಿಸ್ದಾಗಲೇ ತುಂಬ ಆಸೆ ಇತ್ತು. ಆದರೆ ಅಮ್ಮನಿಗೆ ಸ್ವಲ್ಪ ಹಾಸ್ಟೆಲಲ್ಲೆಲ್ಲ ಇರಬೇಕಲ್ಲ ಅಂತ ಅಮ್ಮನಿಗೆ ಸ್ವಲ್ಪ ಭಯ ಆಗಿ, ಬೇಡ ನೀನು PUC ಮುಗಿಸಿ ಆಮೇಲೆ ಹೋಗು ಅಂತ ಇದು ಮಾಡಿ. ಸರಿ, PUC ಮುಗಿಸಿ ಹೋಗುವಾಗ ಅಲ್ಲಿ ನನಗೆ ಕಲ್ಚರಲ್ ಅಡಾಪ್ಷನ್ ಅಂತ ಮಾಡ್ಕೊಳ್ತಾರೆ. ಎಷ್ಟು ಸಾವಿರ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದಾರೆ. ಅದು ಬಹುಶಃ ಆ ಋಣ ತೀರಿಸ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ಅಂಥ ಒಂದು ವಿದ್ಯಾಸಂಸ್ಥೆ ಅದು. ಅಲ್ಲಿ ಫ್ರೀಯಾಗಿ ನನಗೆ ಹಾಸ್ಟೆಲ್ ಫ್ರೀ, ಊಟ ತಿಂಡಿ ಫ್ರೀ, ನನಗೆ ವಿದ್ಯಾಭ್ಯಾಸ ಫ್ರೀ, ಎಲ್ಲದೂ ಫ್ರೀ. ಮೂಲ ಕಾರಣ ಯಕ್ಷಗಾನ. ಅಲ್ಲಿ ಫಸ್ಟ್ ಒಂದು ಎಕ್ಸಾಮ್ ಮಾಡ್ತಾರೆ, ಅಂದರೆ ಅಡಾಪ್ಷನ್ಗೆ ಇವರು ಅರ್ಹರ ಹೌದೋ ಅಲ್ವೋ ಅನ್ನೋದಕ್ಕೊಂದು ಪರೀಕ್ಷೆಯನ್ನು ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಪಾಸಾಗಿ ನಮಗೆ ಅಡಾಪ್ಷನ್ ಅನ್ನೋದು ಸಿಗಬೇಕು. ಅದು ಸಿಕ್ತು ನನಗೆ. ತುಂಬ ಒಳ್ಳೆ ಅವಕಾಶಗಳು. ಅಶ್ವಿನಿ ಕೊಂಡದಕುಳಿ ಅಂತ ಒಬ್ಬಳು ಇದ್ದಾಳೆ ಅಂತ ಒಂದು 4 ಜನ ಗುರುತಿಸ್ಲಿಕ್ಕಾದರೂ ಕಾರಣ 100ಕ್ಕೆ 100 ಆಳ್ವಾಸ್ ಕಾಲೇಜ್. ಮತ್ತು ಮೋಹನ್ ಆಳ್ವರು ಅಷ್ಟೇ, ಎಷ್ಟು ಪ್ರೋತ್ಸಾಹ ಮಾಡಿ, ನನಗೆ ಅಂತಲ್ಲ ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೂ. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆದರು. ಈಗ ನಮ್ಮಂಥ ವಿದ್ಯಾರ್ಥಿಗಳ ಜೊತೆಗೆ ಅವ್ರು ಮಾತಾಡಬೇಕು ಅನ್ನೋ ಅನಿವಾರ್ಯತೆ ಅವ್ರಿಗೆ ಏನೂ ಇಲ್ಲ. ಆದರೆ ಅವರೆಲ್ಲ ನಮ್ಮದು ಆಳ್ವಾಸ್ ಕಾಲೇಜ್ ಒಂದು ಕೆಫೆಟೇರಿಯಾ ಅಂತ ಒಂದು ಭಾಗ ಇದೆ, ಅಲ್ಲಿ ಕೂತ್ಕೊಳ್ತಿದ್ರು ಸಾಯಂಕಾಲ ಆಗುವಾಗ. ನಾವೆಲ್ಲ ಯಕ್ಷಗಾನ ಅಭ್ಯಾಸವನ್ನೆಲ್ಲ ಮುಗಿಸಿ ಹೋಗುವಾಗ ಸರನ್ನು ಮೀಟಾಗಿ ಹೋಗೋದು. ಎಲ್ಲರನ್ನೂ ಪ್ರೀತಿಯಿಂದ ಕರೆದು ಎಲ್ಲ ಮಕ್ಕಳಿಗೂ ಚಾಕ್ಲೇಟೋ ಸ್ವೀಟೋ ಕೊಟ್ಟು ಕಳಿಸೋವಂಥದ್ದು. ಅಂದರೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಆದರೆ ಒಂದು ಅತ್ಯಂತ ಖುಷಿಯ ವಿಷಯ ಏನು ಅಂತ ಅಂದರೆ, ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಕಲ್ತಿದ್ನೋ ಅದೇ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಬೇಕಾದ್ರೆ ಒಂದು ಕೆಲವು ದಿನಕ್ಕಾದರೂ ಇರ್ಬೋದು, ಹೋಗಿ ಪಾಠ ಮಾಡುವಂಥ ಖುಷಿ ಅದು ಬೇರೆ. ಯಾಕಂದರೆ ಅಲ್ಲಿನ ಅನ್ನದ ಋಣ ಇದೆ ನನಗೆ.
ಅಲ್ಲಿ ನಾನು ಯಕ್ಷಗಾನದ ಒಂದು ಪ್ರೊಡಕ್ಷನನ್ನು, ಕೆಲವಾರು ಪ್ರೊಡಕ್ಷನನ್ನು ಮಾಡಿಕೊಡ್ಲಿಕ್ಕೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಲಿಕ್ಕೆ ಹೋಗಿದ್ದೆ. ಅದು ಎಲ್ರಿಗೂ ಸಿಗುವಂಥ ಯೋಗ ಅಲ್ಲ ಅಂದ್ಕೊಳ್ತೀನಿ ನಾನು. ಅದು ನನಗೆ ಸಿಕ್ಕಿದೆ, ಅದು ತುಂಬ ಖುಷಿ ಇದೆ. 2010-11 ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದು ನನ್ನ ಜರ್ನಿ ಆಳ್ವಾಸ್ ಕಾಲೇಜ್ನಲ್ಲಿ. ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ ಇದೆಲ್ಲ ಕೇಳಿದವಳು, ನೋಡಿದವಳಾಗಿರಲಿಲ್ಲ ನಾನು. ಎಷ್ಟು ಅದೊಂದು ಅದ್ಭುತ ವೈಭವ ಅಂತ ಅಂದರೆ, ಅದು ಇವತ್ತು ಹೇಳುವಾಗಲೂ ನನಗೆ ರೋಮಾಂಚನ ಅದು ಫೀಲ್ ಆಗುತ್ತೆ. ಯಾಕೆ ಅಂತ ಅಂದರೆ, ಸ್ವತಃ ನಾನೇ ಪಾರ್ಟಿಸಿಪೇಟ್ ಮಾಡಿದವಳು ಅದರಲ್ಲಿ. ಅದಕ್ಕೆ ತಯಾರಿ ಹೇಗೆ ಮಾಡಬೇಕು, ರಾತ್ರಿಯಿಂದ ಬೆಳಗ್ಗೆ ತನಕ ಪ್ರಾಕ್ಟೀಸ್ ಮಾಡೋವಂಥದ್ದು, ನಮ್ಮ ಸಹಪಾಠಿಗಳನ್ನು ಸೇರಿಸ್ಕೊಂಡು ಅವರಿಗೂ ಅಭ್ಯಾಸ ಮಾಡಿಸುವಂಥದ್ದು. ಇವನ್ ಅಲ್ಲಿಯ ಪ್ರತಿಯೊಂದು ವಿದ್ಯಾರ್ಥಿಗಳು ಅವರವರೇ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಾರೆ. ಬರೀ ಆನ್ ಸ್ಟೇಜ್ ಮಾತ್ರ ಅಲ್ಲ, ನಾವು ಹಾಗೆ ರೆಡಿ ಆಗ್ತಿದ್ವಿ. ನಾವೇ ಕಿರೀಟವನ್ನು ಕಟ್ಕೊಂಡು, ನಾವೇ ಮೇಕಪ್ ಮಾಡಿಕೊಂಡು. ಇವತ್ತಿಗೆ ನಮಗೆ ಈ ಆಳ್ವಾಸ್ ವಿರಾಸತ್ತು ಅಥವಾ ನುಡಿಸಿರಿ ಇಂಥ ಕಾರ್ಯಕ್ರಮಗಳಿಂದ, ಅಥವಾ ಆಳ್ವಾಸ್ ಕಾಲೇಜಿನಿಂದ, ಆಳ್ವಾಸ್ನ ಆಲ್ಮೋಸ್ಟ್ ಎಲ್ಲ ಕಲ್ಚರಲ್ ವಿಭಾಗದ ವಿದ್ಯಾರ್ಥಿಗಳು ಹೇಳುವ ಒಂದೇ ಮಾತು, ಇವತ್ತು ನಾವು ಎಲ್ಲಿ ಹೋದರೂ ಬದುಕ್ತೀವಿ ಅನ್ನೋದಕ್ಕೆ ಧೈರ್ಯ ಕೊಟ್ಟಿದ್ದು ಆಳ್ವಾಸ್ ಕಾಲೇಜು ಅಂತ ಆಳ್ವಾಸ್ನ ವಿದ್ಯಾರ್ಥಿಗಳು ಹೇಳ್ತಾರೆ. ಒಂದು ವಿಶೇಷವಾದ ಘಟನೆ ನಾನು ನೆನಪು ಮಾಡಿಕೊಳ್ಳೇಬೇಕು. ಒಂದು ಸರಿ ಆಳ್ವಾಸ್ ನುಡಿಸಿರಿಯ ಸಂದರ್ಭ. ಆಗ ಚಂದಭಾಮ ಅಂತ ಬರೀ ಒಂದಿಷ್ಟು ಸ್ತ್ರೀವೇಷದ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಮಂಟಪ ಪ್ರಭಾಕರ ಉಪಾಧ್ಯಾಯ ಅವರ ನಿರ್ದೇಶನದಲ್ಲಿ ಒಂದು ಪ್ರೊಡಕ್ಷನ್ ಆಗಿತ್ತು. ಆಳ್ವಾಸ್ ನುಡಿಸಿರಿಯ ಉದ್ಘಾಟನೆಗೆ ಅದೇ ಆಗಬೇಕು ಅಂತ ಮೋಹನ ಆಳ್ವರ ಅಭಿಲಾಷೆ. ಮತ್ತೆಲ್ಲರೂ ಆ ದಿನ ರೆಡಿ ಆಗ್ತಿದ್ರು. ಅದು ನನಗೆ ಸಮಸ್ಯೆ ಏನಾಗಿತ್ತು ಅಂತ ಅಂದರೆ, ಕೊನೆಯ ಸೈಕಾಲಜಿ ಎಕ್ಸಾಮ್ ಇತ್ತು ನನಗೆ, ಸೆಮ್ ಎಕ್ಸಾಮ್ ಆವತ್ತು. ಉಳಿದವರು ಸೈಕಾಲಜಿ ಸಬ್ಜೆಕ್ಟನ್ನು ತಗೊಂಡವ್ರು ಇರಲಿಲ್ಲ ಕಲ್ಚರಲ್ ವಿಭಾಗದಲ್ಲಿ. ಅದರಿಂದ ಅವರಿಗೆಲ್ಲ ರಜೆ ಪ್ರಾರಂಭ ಆಗಿತ್ತು, ಎಕ್ಸಾಮ್ ಮುಗಿದಿತ್ತು. ನಂದೊಬ್ಳದ್ದು ಒಂದು ಎಕ್ಸಾಮ್ ಬಾಕಿ ಇತ್ತು. ಅದರಲ್ಲಿ ಮೇನ್ ಕ್ಯಾರೆಕ್ಟರೇ ನಂದು, ಚಂದಭಾಮದಲ್ಲಿ. ಏನು ಮಾಡೋದು ಸರಿ ಆಯಿತು, ಏನಾದರೂ ಓಕೆ, ಎರಡನ್ನು ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ವೇಷಭೂಷಣವನ್ನು ಕಂಪ್ಲೀಟ್ ಮೇಕಪ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿದ್ದೀನಿ ನಾನು. ಎಲ್ಲರೂ ಕೂತಿದ್ದಾರೆ, ಝಲ್ 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 ಅಂತ ಗೆಜ್ಜೆ ಸೌಂಡ್, ಎಲ್ಲರೂ ನೋಡ್ತಿದ್ದಾರೆ. ಯಕ್ಷಗಾನ ವೇಷ ಬರ್ತಿದೆಯಲ್ಲ ಇಲ್ಲಿ ಅಂತ. ನಂದೇ ಯಕ್ಷಗಾನ ವೇಷ, ನಾನೇ ಹೋಗಿದ್ದೆ ಅಲ್ಲಿ. ಹಾಗೆ ಯಕ್ಷಗಾನ ವೇಷದಲ್ಲಿಯೇ ಎಕ್ಸಾಮನ್ನು ಬರೆದು, ಈಗಿನಾಗೆ ಆಗ ಲೈವ್ ಬಿಡೋದು ಇದು ಅಷ್ಟು ಬಂದಿರಲಿಲ್ಲ. ಇಲ್ಲಿದ್ರೆ ಬಹುಶಃ ಯಾರು ರೆಕಾರ್ಡ್ ಮಾಡಿ ಲೈವ್ ಬಿಡ್ತಿದ್ರೋ ಏನೋ. ಯಕ್ಷಗಾನ ವೇಷದಲ್ಲಿ ಹೋಗಿ ಎಕ್ಸಾಮ್ ಬರೆದಿದ್ದು ಅದು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿಂದ ಕೂಡಲೇ ಹೋಗಿ ಹಾಗೆ ಪರ್ಫಾರ್ಮ್ ಮಾಡಿದ್ದೆ. ತುಂಬ ಮೆಮೊರೇಬಲ್ ಅದು. ಒಂದು, ನಾನು ಯಕ್ಷಗಾನ ಕಲಾವಿದೆಯಾಗಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಸುತ್ತಿದ್ದು. ಆಳ್ವಾಸ್ನಲ್ಲಿ ನನಗೆ ಎಷ್ಟು ಅವಕಾಶ ಸಿಕ್ಕಿತ್ತು ಅಂತಂದರೆ, ಒಂದು ಸಾಮಾನ್ಯ ಯಕ್ಷಗಾನ ಕಲಾವಿದೆಯಾಗಿ ಹೋದವಳು, ಅಲ್ಲಿ ನನಗೆ ತೆಂಕುತಿಟ್ಟನ್ನು ಕಲೀಲಿಕ್ಕಾಯಿತು, ಅದರ ಪ್ರದರ್ಶನವನ್ನು ಮಾಡಲಿಕ್ಕಾಯ್ತು. ಅಂದರೆ ಬಡಗುತಿಟ್ಟಿಂದ ಹೋದವಳಿಗೆ ತೆಂಕುತಿಟ್ಟಿನ ಪ್ರದರ್ಶನಕ್ಕೂ ಅವಕಾಶ ಸಿಕ್ತು. ಆಮೇಲೆ ಜೀವನ್ ರಾಮ್ ಸುಳ್ಯ ಸರ್ ಅವರಿಂದ ನನಗೆ ಥಿಯೇಟರಲ್ಲಿ ಭಾಗವಹಿಸುವಂಥ, ಅದರಲ್ಲಿ ಮೇನ್ ಕ್ಯಾರೆಕ್ಟರ್ಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ಆಮೇಲೆ ಜನಪದ ಪ್ರಕಾರಗಳಲ್ಲಿ, ಕಂಸಾಳೆ ಅಂಥ ಪ್ರಕಾರಗಳಲ್ಲಿ ಭಾಗವಹಿಸುವಂಥ ಅವಕಾಶವೂ ಸಿಕ್ತು. ಅಂದರೆ ಎಲ್ಲ ವಿಭಾಗದಲ್ಲೂ ನನ್ನನ್ನು ಅಷ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಈ ಬೇರೆ ಬೇರೆ ದೇಶಕ್ಕೆ ಹೋಗುವಾಗಲೂ ಹಾಗೆ. ಆಳ್ವಾಸ್ನ ಟೀಮಲ್ಲಿ ಹೋದಾಗ ಈಚೆ ಯಕ್ಷಗಾನ ಪ್ರದರ್ಶನವನ್ನು ಮೊದಲನೇ ಪ್ರದರ್ಶನ ಮುಗಿಸಿ ಒಂದು ಸ್ವಲ್ಪ ಗ್ಯಾಪ್ ಇದ್ದು, ಬೇರೆ ಪ್ರದರ್ಶನಗಳಾಗುವಾಗ ಒಂದು ಸ್ವಲ್ಪ ಗ್ಯಾಪ್ ಸಿಗ್ತಿತ್ತು. ಪಟ 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 ಬೇರೆ ನನ್ನ ಥಿಯೇಟ್ರಿಗೆ ಏನು ಬೇಕೋ, ನಾಟಕದ ಪ್ರದರ್ಶನಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು, ಅದನ್ನು ಮುಗಿದ ಮೇಲೆ ಕಂಸಾಳೆಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡಿಕೊಂಡು ಪಟ 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 ಪ್ರದರ್ಶನ ಕೊಡ್ತಿದ್ವಿ ನಾವೆಲ್ಲರೂ. ಇದೆಲ್ಲ ಎಷ್ಟು ನೆನ್ಪು ಮಾಡ್ಕೊಳ್ಬೇಕಾದಂತಂದರೆ, ನಂದು ನಾಟಕದಲ್ಲಿ ದೇವವೃದ್ಧರು ಅಂತ ಜೀವನ್ ರಾಮ್ ಸರ್ದು ನಿರ್ದೇಶನದೊಂದು ನಾಟಕ, ಅದರಲ್ಲಿ ಮುಖ್ಯವಾದ ಪಾತ್ರ ಒಂದು ಅಜ್ಜಿ. ಅವಳ ಕ್ಯಾರೆಕ್ಟರ್ನ, ಅಜ್ಜಿಯ ಕ್ಯಾರೆಕ್ಟರ್ನ ಪ್ರದರ್ಶನ ಮಾಡುವಾಗ ದೊಡ್ಡ ಸ್ಕ್ರೀನನ್ನು ಸೈಡಲ್ಲಿ ಹಾಕಿದ್ರು ತುಂಬ ಜನರಿಗೆ ನೋಡಲಿಕ್ಕೆ ಅಂತ. ಅದು ನಮಗೂ ಪರ್ಫಾರ್ಮ್ ಮಾಡೋರಿಗೂ ಒಂದು ಸ್ವಲ್ಪ ಅಂದರೆ ಕಾಣಿಸುತ್ತೆ ಅದು. ಹಿಂಗೆ ಸಡನ್ಲಿ ಯಾಕೋ ಅದನ್ನು ನೋಡಿದಾಗ ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದಿದ್ದನ್ನು ನಾನು ನೋಡಿದೆ, ಅದನ್ನು ಕಣ್ಣಾರೆ. ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಅದೇ ಸಂದರ್ಭದಲ್ಲಿ ನನ್ನ ಅಪ್ಪನ ಟೀಮ್ ಅದು ಕೂಡ ದುಬೈಗೆ ಬಂದಿತ್ತು, ದುಬೈಲಾದ ಪ್ರದರ್ಶನ. ನನ್ನ ಅಪ್ಪ ಕೂಡ ಅವತ್ತು ನನ್ನ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದರು. ನನ್ನ ಅಪ್ಪನೂ
ಕಣ್ಣನ್ನು ಒರೆಸ್ಕೊಳ್ತಾ ಇರೋದನ್ನು ನಾನು ನೋಡಿದ್ದೀನಿ. ಇದೊಂಥರ ನನಗೆ ಅಷ್ಟು ಆಗಿದ್ದೆ ನಾನು. ಇದೆಲ್ಲ ಸಂದರ್ಭಗಳು ಒಂದು ಲೆಕ್ಕದಲ್ಲಿ ಸೃಷ್ಟಿಯಾಗಿದ್ದು ಯಕ್ಷಗಾನದಿಂದಲೂ ಹೌದು, ಆಳ್ವಾಸ್ ಕಾಲೇಜಿನಿಂದಲೂ ಹೌದು. ಅಲ್ಲಿರುವ ಎಲ್ಲ ಗುರುಗಳಿರ್ಬೋದು, ಅವಕಾಶ ಕೊಟ್ಟಂಥ ಮೋಹನ್ ಆಳವರಿರ್ಬೋದು, ಇವರೆಲ್ಲರೂ ಅದಕ್ಕೆ ಕಾರಣ. ಅಂದರೆ ಚೀನಾದಲ್ಲಿ ನಾವು ಯಕ್ಷಗಾನ ಪ್ರದರ್ಶನವನ್ನು ಈಗ ಒಂದು ಪ್ರಸಂಗದ ರೂಪದಲ್ಲಿ ಮಾಡಲಿಲ್ಲ. ಯಾಕಂದರೆ ಅವ್ರಿಗೆ ಕಂಪ್ಲೀಟ್ ಹೊಸ್ತು. ಆದ್ದರಿಂದ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಅರ್ಥ ಆಗೋದು ಕಷ್ಟವೇ ಚೀನಾದ ಜನರಿಗೆ. ಅವರು ಚೈನೀಸನ್ನು ಮಾತ್ರ ಹೆಚ್ಚಾಗಿ ಮಾತಾಡೋದಾಗಿದ್ದರಿಂದ ಇಂಗ್ಲೀಷು ಅವ್ರಿಗೆ ಅರ್ಥ ಆಗಲ್ಲ. ಅದನ್ನು ನೃತ್ಯ ರೂಪಕ ಥರ ಅದನ್ನು ಮಾಡಿದ್ದು. ಆದ್ದರಿಂದ ಅವರಿಗೆ ಆ ಕಾಸ್ಟ್ಯೂಮನ್ನು ನೋಡಿಯೇ ಅವ್ರು ಬೆರಗಾಗಿದ್ದಾರೆ. ವಾವ್, ಇಂಥದ್ದೊಂದು ಕಲೆ ಇದೆಯಾ ಅಂತ ಅದನ್ನು ನೋಡಿಯೇ ತುಂಬ ಸಂತೋಷಪಟ್ಟಿದ್ದಾರೆ. ಎಷ್ಟೋ ಜನ ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ಬರೋದು, ಖುಷಿ ಪಡೋದು, ಅದರ ಈ ನಮ್ಮ ಯಕ್ಷಗಾನದ ಬಗ್ಗೆ ಕೇಳೋದು, ಇದಕ್ಕೇನು ಹೇಳ್ತಾರೆ, ಏನು ಕಲೆ ಇದು ಅಂತ ಕೇಳೋದು. ಅದು ಒಂದು ರೀತಿಯ ಯಕ್ಷಗಾನದ ಪ್ರಚಾರವನ್ನು ಮಾಡಿದಾಗೆ ಆಯಿತು. ನಾವು ಆಗ ಬೇರೆ ದೇಶಕ್ಕೆ ಹೋಗಿ ನಮ್ಮ ಭಾಷೆನ ನಾವು ಬಳಸ್ಕೊಳ್ಳದೆ ಹೋದರೂ ನಮ್ಮ ಕಲೆ ಒಂದು ಇದೆ ಅಂತ ತೋರಿಸಿದ್ದಕ್ಕೆ ಸಮಾಧಾನ ಇದೆ. ಖಂಡಿತ ಖುಷಿ ಪಟ್ಟಿದ್ದಾರೆ ತುಂಬ.